ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವಿದ್ದ ಸಂದರ್ಭದಲ್ಲಿ ಡ್ರಗ್ಸ್ ಮಾಫಿಯಾ ಇರಲಿಲ್ಲವೇ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಪ್ರಶ್ನಿಸಿದ್ದಾರೆ. ಅವರು ಪ್ರಧಾನಿ ನರೇಂದ್ರ ಮೋದಿ ಜನ್ಮದಿನದ ಅಂಗವಾಗಿ ಮಂಗಳೂರಿನ ಬಿಜೆಪಿ ಜಿಲ್ಲಾ ಘಟಕದ ಕಚೇರಿಯಲ್ಲಿ ಹಮ್ಮಿಕೊಂಡ ರಕ್ತದಾನ ಶಿಬಿರ ಉದ್ಘಾಟಿಸಿ ಮಾತನಾಡಿದರು. ರಮನಾಥ್ ರೈ ಅವರು ದಕ್ಷಿಣ ಕನ್ನಡದ ಉಸ್ತುವಾರಿ ಸಚಿವರು ಆಗಿದ್ದಾಗ ಜಿಲ್ಲೆಯಲ್ಲಿ ಸರಣಿ ಹತ್ಯೆಗಳು ನಡೆದಿತ್ತು. ಪಂಚಾಯಿತಿ ಅಧ್ಯಕ್ಷರಿಂದ ಹಿಡಿದು ಬೀದಿಯಲ್ಲಿ ನಡೆದು ಹೋಗ್ತಾ ಇದ್ದವರು ಕೂಡ ಹತ್ಯೆಯಾಗಿದ್ದಾರೆ. ಬಿಜೆಪಿ ಸರ್ಕಾರ ಬಂದ ಬಳಿಕ ಸರಣಿ ಹತ್ಯೆ ನಿಂತು ಹೋಗಿದೆ ಅಂತ ಹೇಳಿದ್ರು. ಸಚಿವರಾಗಿದ್ದ ಸಂದರ್ಭದಲ್ಲಿ ರಮನಾಥ್ ರೈ, ಶಾಸಕ ಯುಟಿ ಖಾದರ್ ಅವರು ಡ್ರಗ್ಸ್ ಬಗ್ಗೆ ಯಾಕೆ ತನಿಖೆ ಮಾಡಿಲ್ಲ ಅಂತ ನಳಿನ್ ಕುಮಾರ್ ಕಟೀಲ್ ಅವರು ಪ್ರಶ್ನಿಸಿದ್ದಾರೆ. ಇನ್ನು ಮರಳು ನೀತಿಯನ್ನ ಮುಂದಿನ ಅಕ್ಟೋಬರ್ನಲ್ಲಿ ನಾವು ಜಾರಿಗೆ ತರಲಿದ್ದೇವೆ ಅಂತ ಹೇಳಿದ್ರು. 2013ರಿಂದ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಸರ್ಕಾರ ಇತ್ತು. ಈ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರಾಗಿ ರಮನಾಥ್ ರೈ ಅವರಿದ್ದರು, ಅಭಯ್ ಚಂದ್ರ ಜೈನ್ ಅವರು ಸಚಿವರಾಗಿದ್ದರು, ಖಾದರ್ ಅವರು ಸಚಿವರಾಗಿದ್ದರು. ಇವತ್ತು 16 ಮಾತುಗಳನ್ನು ಹೇಳ್ತಾ ಇದ್ದಾರೆ. 7 ಜನ ಶಾಸಕರು ಕಾಂಗ್ರೆಸ್ ಇದ್ದಿತ್ತು. ಯೋಚನೆ ಮಾಡಿ, ಈ ಜಿಲ್ಲೆಯಲ್ಲಿ ಹೇಳಿತ್ತು, ದೀಪಕ್ ರಾವ್ ಕೊಲೆಯಿಂದ ಹಿಡಿದು ಶರತ್ ಮಡಿವಾಳನ ಕೊಲೆವರೆಗೆ ಕೊಲೆಗಳೆಷ್ಟಾಗಿದ್ದಾರೆ ಸ್ವಾಮಿ. ಮಂಗಳೂರಿನ ಜೈಲಿನೊಳಗೆ ಡಬಲ್ ಮರ್ಡರ್ ನಿಮ್ಮಾಡತ್ತ, ಪ್ರಶಾಂತ್ ಪೂಜಾರಿ ನಿಮ್ಮಾಡತ್ತ, ಕನ್ಯಾಣದ ನಿಮ್ಮದೇ ಪಂಚಾಯತ್ ಅಧ್ಯಕ್ಷನ ಮರ್ಡರ್. ಇದರ ಹಿಂದೆ ಯಾಕೆ ಕಾಣದ ಕೈಗಡಿತು? ಯಾಕೆ ಕೊಲೆಗಳಾದ್ರು? ಹಟ್ಟಿ ಒಳಗಡೆ ದನಗಳಿದ್ದಾಗ ಕತ್ತಿಯನ್ನು ತೋರಿಸಿ ದನಗಳನ್ನು ಅಪಹರಣ ಮಾಡಿರ್ತಕ್ಕಂಥದ್ದನ್ನು ಕಂಡಿದ್ದೇವೆ. ದನದ ರುಂಡವನ್ನು ಚೆಂಡಾಡಿ ಉಪ್ಪಿನಂಗಡಿಯ ಕಣಿಯೂರಲ್ಲಿ ಒಬ್ಬ ಬ್ರಾಹ್ಮಣರ ಮನೆಯ ಎದುರು ಹಾಕಿರ್ತಕ್ಕಂಥದ್ದನ್ನು ಕಂಡಿದ್ದೇವೆ. ಈ ಜಿಲ್ಲೆಯಲ್ಲಿ ಸ್ಯಾಂಡ್ ಮಾಫಿಯಾ ನಿಮ್ಮಿಂದ ನಡೆದಿತ್ತು. ನಿಮ್ಮ ಜನಪ್ರತಿನಿಧಿಗಳು ಸ್ಯಾಂಡ್ ಮಾಫಿಯಾದಲ್ಲಿದ್ದರು. ನಿಮ್ಮ ಜನಪ್ರತಿನಿಧಿಗಳ ನೇರ ಹೆಸರುಗಳ ಉಲ್ಲೇಖ ಆಗಿತ್ತು. ರಮನಾಥ್ ರೈ, ಬಂಟರ್ ಸ್ಯಾಂಡ್ ಮಾಫಿಯಾದಲ್ಲಿದ್ದರು. ಯಾಕೆ ಉತ್ತರ ಕೊಡಲಿಲ್ಲ? ಆಗ ಡ್ರಗ್ಸ್ ದಂಧೆಯಲ್ಲಿ ನಿಮ್ಮದೇ ಮೇಯರ್, ಮಾಜಿ ಮೇಯರ್ನ ಮಗ ಸಿಕ್ಕೊಂಡಿದ್ದ. ಎಲ್ಲೋಯ್ತು ನಿಮ್ಮ ರಾಜಕಾರಣ? ಯಾಕೆ ಡ್ರಗ್ಸ್ ಅನ್ನು ನಿಲ್ಲಿಸಲಿಲ್ಲ?